ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ತಿಂಡಿ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಂಡಿ ಏನು ಮಾಡ್ತಾ ಇಲ್ಲ, ನಾನು ಊಟಿಗೆ ಹೋಗಿದ್ದೆ, ಅದರ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಬಂಡೀಪುರ ಫಾರೆಸ್ಟ್. ನೋಡಿ, ಇಲ್ಲಿ ರಾತ್ರಿ ಗಾಡಿಗಳನ್ನು ಬಿಡಲ್ಲ, ಬೆಳಿಗ್ಗೆ ಹೋಗಬೇಕು. ನಾವು ಹೋಗುವಾಗ ತುಂಬ ಕಾಡು ಪ್ರಾಣಿಗಳನ್ನೆಲ್ಲ ನಮಗೆ ರೋಡಲ್ಲೇ ನೋಡಲಿಕ್ಕೆ ಸಿಗುತ್ತೆ. ನೋಡಿ, ನಾವು ಹೋಗ್ತಾ ಇದ್ದೇವೆ. ತುಂಬ ಸುಂದರವಾದ ಪ್ಲೇಸ್. ನೋಡಿ, ಇದು ನೀಲಗಿರಿ ಮರ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು. ನೋಡಿ, ತುಂಬ ಸುಂದರವಾಗಿ ಕಾಣ್ತಾ ಇದೆ. ನೋಡಿ, ಎಲ್ಲರೂ ಗಾಡಿ ನಿಲ್ಲಿಸಿ ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ನಮಗೆ ಫೋಟೋ ಶೂಟಿಂಗ್ ಮಾಡಲಿಕ್ಕೆ ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ನಾವು ಎಲ್ಲಿ ನಿಲ್ಲಿಸಲಿಲ್ಲ. ಹಾಗೆ ನಮ್ಮ ಪ್ರಯಾಣವನ್ನು ಊಟಿಗೆ ಮುಂದುವರಿಸಿದೆವು ನಾವು. ನೋಡಿ, ಊಟಿಯಲ್ಲಿ ಬೋಟಿಂಗಿಗೆ ಹೋಗಬೇಕಾದ್ರೆ ಟಿಕೆಟ್ ತೆಗಿಬೇಕು. ಹಾಗೆ ಟಿಕೆಟ್ ತೆಗಿತಾ ಇದ್ದಾರೆ. ನೋಡಿ, ಟಿಕೆಟ್ ತೆಗೆದು ನಾವು ಒಳಗೆ ಹೋದೆವು. ನೋಡಿ, ತುಂಬ ಸುಂದರವಾಗಿ ಕಾಣ್ತಾ ಉಂಟು. ನೋಡಿ, ತುಂಬ ಹೂವಿನ ಗಿಡಗಳನ್ನು ನಿಮಗೆ ಕಾಣ್ಬೋದು. ನೋಡಿ, ತುಂಬ ಸುಂದರವಾದ ಜಾಗ. ನೋಡಿ, ಎಲ್ಲರೂ ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ತುಂಬ ಹೂವಿನ ಗಿಡವನ್ನು ಕಾಣ್ಬೋದು ನಿಮಗೆ. ನೋಡಿ, ಇಲ್ಲಿ ಗಿಡಗಳನ್ನೆಲ್ಲ ಕಟ್ ಮಾಡಿಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಸಣ್ಣದೊಂದು ಪಾರ್ಕ್ ಇದೆ. ಆಟ ಆಡಲಿಕ್ಕೆಲ್ಲ ತುಂಬ ಸುಂದರವಾದ ಜಾಗ. ನೋಡಿ, ಹೂವಿನ ಗಿಡಗಳನ್ನೆಲ್ಲ ಕಾಣ್ಬೋದು ನೀವು. ನೋಡಿ, ಇದು ನೋಡಿ ಪಾರ್ಕ್. ಊಟಿಯಲ್ಲಿ ತುಂಬ ಚಳಿ. ನೋಡಿ, ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೂ ಇದೆ. ನೋಡಿ, ಅಲ್ಲಿ ಬೋಟ್ ಹೌಸ್ ಕಾಣ್ಬೋದು ನಿಮಗೆ. ನೋಡಿ, ತುಂಬ ರಶ್ ಇದೆ ಊಟಿಯಲ್ಲಿ. ಕೆಲವರೆಲ್ಲ ಪಾರ್ಕಲ್ಲಿ ಮಲ್ಕೊಂಡಿದ್ದಾರೆ. ನೋಡಿ, ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಬೋಟಿಂಗಿಗೆ ಹೋಗಬೇಕಾದ್ರೆ ನಾವು ಕ್ಯೂ ನಿಲ್ಲಬೇಕು. ನೋಡಿ, ತುಂಬ ಸುಂದರವಾದ ಜಾಗ. ನಾವು ನೋಡಿ ಬೋಟಲ್ಲಿ ಕುಳಿತುಕೊಂಡು ಎಂಜಾಯ್ ಮಾಡ್ತಾ ಇದ್ದೇವೆ. ನೋಡಿ, ಬೋಟಲ್ಲಿ ಆಚೆ ಈಚೆ ಹೋಗುವಾಗ ತುಂಬ ಹೆದರಿಕೆ ಆಗ್ತಾ ಇತ್ತು. ನೋಡಿ, ಮಕ್ಕಳೆಲ್ಲ ಬೊಬ್ಬೆ ಹಾಕ್ತಾ ಇದ್ರು.
ಇಲ್ಲಿಂದ ನಾವು ಪಿಯಾಕರ ಫಾಲ್ಸಿಗೆ ಬಂದೆವು. ನೋಡಿ, ಪ್ಲೇಸು ತುಂಬ ಸುಂದರವಾಗಿದೆ. ನೋಡಿ, ಸಣ್ಣ ಒಂದು ಪಾರ್ಕ್ ಥರ ಇದೆ. ಹೂವಿನ ಗಿಡಗಳೆಲ್ಲ ತುಂಬ ಸುಂದರವಾಗಿದೆ. ನೋಡಿ, ತುಂಬ ಚಳಿ ಇತ್ತು. ಹಾಗೆ ಈಗ ನಾವು ಫಾಲ್ಸ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ತುಂಬ ರಶ್ ಏನಿರಲಿಲ್ಲ. ಹಾಗೆ ನಾವು ಫಾಲ್ಸ್ ಎಲ್ಲ ನೋಡಿ ಅಲ್ಲಿಂದ ಹೊರಟ್ವಿ. ತುಂಬ ಸುಂದರವಾಗಿತ್ತು ಪ್ಲೇಸು. ಹಾಗೆ ಊಟಿಯಿಂದ ಬರುವಾಗ ಒಂದು ಸುಂದರವಾದ ಒಂದು ಬೆಟ್ಟ ಸಿಕ್ಕಿತು, ಅದಕ್ಕೆ ನಾವು ಹೋದೆವು. ಇಲ್ಲಿ ನೋಡಿ, ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ತಾರಂತೆ. ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಳಿ. ನೋಡಿ, ತುಂಬ ಸುಂದರವಾದ ಪ್ಲೇಸು. ತುಂಬ ಚಳಿ, ಮೇಲೆ ಹೋದರೆ ತುಂಬ ಚಳಿಯಲ್ಲಿ ನಡಗುತ್ತದೆ ಉಂಟು. ನೋಡಿ, ತುಂಬ ಸೂಪರಾಗಿದೆ. ನೋಡಿ, ಹಾಗೆ ಅಲ್ಲಿಂದ ನಾವು ಮೈಸೂರಿಗೆ ಹೊರಟೆವು.